ತುಳುವಿನ ಸಾಹಿತ್ಯ ಸಮೃದ್ಧವಾಗಿದೆ. ಆದರೆ ಹೊಸ ತಲೆಮಾರಿನ ತುಳುವರಿಗೆ ಅದರ ಪರಿಚಯವೇ ಇಲ್ಲ. ಒತ್ತಾಯಪೂರ್ವಕವಾಗಿ ಆದರೂ ಹೊಸ ತಲೆಮಾರಿನವರಿಗೆ ತುಳು ಸಾಹಿತ್ಯವನ್ನು ತಲುಪಿಸಬೇಕಿದೆ ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿಕಾಪಿಕಾಡ್ ಅಭಿಪ್ರಾಯಪಟ್ಟರು. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಹಾಗೂ ಆಕೃತಿ ಆಶ್ರಯ ಪ್ರಕಾಶನದ ಆಶ್ರಯದಲ್ಲಿ ತುಳು ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ದೇವಿಕಾ ನಾಗೇಶ್ ಅವರ ಬೊಲ್ಪುದ ಪಾಂತೆ ಕವನ ಸಂಕಲನ ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು. ಯುವಜನರು ತುಳು ಕೃತಿಗಳನ್ನು ಓದುವಂತೆ ಮಾಡಿದರೆ ಅದು ಮತ್ತಷ್ಟು ಸಾಹಿತ್ಯ ಕೃಷಿಗೆ ಪ್ರೇರಣೆ ಆಗಬಹುದು ಎಂದರು. ಮಾರಾಟದ ದೃಷ್ಟಿ ಇಟ್ಕೊಂಡು ತೂನಗಲ್ಲ ಇನ್ನು ಬತ್ತನಕ್ಕಲು ಒಂದು 10 ಜನ ಬತ್ತನೆಟೊಂಜಿ 50% ಜನಕ್ಕಲು ಪುಸ್ತಕದ ತೊಂಡೆರದಾಣಲ್ಲ ಆ ಪುಸ್ತಕ ಎತ್ತುಂಡು ಒಂಜಿ ಬರಹಗಾರೆ ಬರೆಪನ ಅಥವಾ ತನ್ನ ಅಭಿವ್ಯಕ್ತಿನ ಒಂಜಿ ಮುದ್ರಣ ರೂಪದ ಕೊನತಿ ಬೊಕ್ಕ 10 ಜನ ಏನು ಓದೋಡು ಅಥವಾ 10 ಜನದ ಕೈಕ ಎತ್ತೋಡು ಅಂಚಾಯನದರ ಈ ರೀತಿಯ ಒಂಜಿ ಆತ್ಮೀಯ ಬಳಗದ ಅತನದ ಹಿಡಿದು ಬೇತೆ ಸ್ವರೂಪದ ಓದುಗರ ನಡುಟು ಬಿಡುಗಡೆ ಮಂತನೇ ನಾವು ಒಂದೇ ನಮ್ಮ ರೀಚಿನ ಮಂತ ಅದನ್ನು ಕನೆಕ್ಟ್ ಆಯ್ರೆ ಸುಲಭ ಹಾಕೊಂಡು ಮುದ್ದು ಜ್ಯೋತಿ ಮೇಡಮ್ ಪಂಡಿಲ್ ಡಿಜಿಟಲ್ ಮೀಡಿಯಾ ತನ್ನ ಸೋಷಿಯಲ್ ಮೀಡಿಯಾ ನಮ್ಮ ದಿನಾಲ 10 ಕವನ 15 ಕಥೆನ ಓದುವ ಅವು ಒಂಜಿ ವಿಚಾರ ಬೇಕು ಅಂಡ್ ಮುದ್ರಣ ಸ್ವರೂಪ ಕೊನತಿ ಬೊಕ್ಕ ಅವು 10 ಜನಕ್ಕೆ ಎತ್ತುನ ಅತ್ಯಂತ ಅಗತ್ಯ ಉಂಟು ಪಂಪನ ಎನ್ನೊಂಜಿ ಅಭಿಪ್ರಾಯ ಏನದಾದ್ರ ಇಂಕಿಲ್ಲ ಮತ್ತು ನಾಗೇಶ್ವರ್ಲು ಉಲ್ಲೇಖ ಮಂತೀರು ಮುಖ್ಯ ಮೇಡಮ್ ಅಂತ ಉಲ್ಲೇಖ ಮಂತೀರು ಹೊಸ ತಲೆಮಾರದಕ್ಕಲಿಗೆ ಓದಾವಡು ಅವು ಒತ್ತಾಯಡು ಓದಾವಡು ಎಂಕಲ್ನ ರೆಡ್ ವರ್ಷ ಅಕಾಡೆಮಿ ಪ್ರತಿ ತಿಂಗಳೊಂದು ಕಾರ್ಯಕ್ರಮ ಅಂತಲ್ಲ ಅಕಾಡೆಮಿ ಒಂಜಿ ದಿನ ಬಲೆ ತುಳು ಓದುಗ ಅಂತ ನಿಖಿಲ್ ಮಾತ ಕಂಡಾಡು ಒಂಜಿ ದಿನ ಮನ್ಕೊಂಡಾಗ ಎಂಕಲ್ ಅಕಾಡೆಮಿ ಒಂಜಿ ದಿನ ಅಂತ ಬಲೆ ತುಳು ಓದುಗ ನಿಖಿಲ್ ಮಾತ ಬರೆಯಿನ ಜಿತ್ತನ ಸಾಹಿತ್ಯಲು ಅದನ್ನು ನಮ್ಮ ಹಿರಿಯಕ್ಕಲು ಬರೆಯಿನ ಜಿತ್ತನ ಸಾಹಿತ್ಯ ಕೃತಿಗಳದಾದಂಡು ಇಂದೇನು ನಮ್ಮ ಹೊಸ ತಲೆಮಾರದಕ್ಕೆ ಓದುವುದು. ಚೇಳೇರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಜ್ಯೋತಿ ಚೇಳೇರು ಅವರು ಕೃತಿ ಪರಿಚಯವನ್ನು ಮಾಡಿ ಹೊಸ ರೂಪಕ ಮತ್ತು ಪ್ರತಿಮೆಗಳನ್ನು ಬಳಸಿ ಕವಯತ್ರಿ ದೇವಿಕಾ ನಾಗೇಶ್ ಬದುಕಿನ ವಿಭಿನ್ನ ಅಂಶಗಳನ್ನು ಕವನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇವರ ಕವನಗಳು ಲೋಕವನ್ನು ಹೊಸ ದೃಷ್ಟಿಯಿಂದ ನೋಡುವಂತೆ ಮಾಡುತ್ತದೆ ಎಂದರು. ಬೊಲ್ಪುದ ಪಾಂತೆನ ರಾಯರ ಪುರ್ತು ದೇವಿಕಾ ಬೊಲ್ಪುನು ಬೊಕ್ಕ ಕತ್ತಲೇನು ರಡ್ಡೆನ್ನ ಸಮಪಾಲುಡು ತೂಪುನ ಬೇಲೆನು ಮಲ್ತದೇರ ಒಂಜರ್ಥುಡು ಬೊಲ್ಪುದಂಚಿ ರಾವೋಡ ಕತ್ತಲೆದಂಚಿ ರಾವೋಡ ಎಂಕುಲು ಒಂಚಿ ರಾವೋಡು ಒಂದು ಒಂಜಿ ಮಾತೆರಡಲ್ಲ ಉಪ್ಪುನ ಒಂಜಿ ಪ್ರಶ್ನೆ ಯಾನು ಬೊಲ್ಪುದ ಪಾಂತೆ ಆವೋಡ ಅತ್ತು ಪಾಂತೆ ಆದ ಲೋಕ ತೂನಗ ಬೊಲ್ಪುನು ತೂತೂದೆ ರೆಂಕೆ ಪೊತ್ತಾವನಂದೆ ಜಗತ್ತಿನ ಅರ್ಥ ಮಲ್ತೋನೋಡ ಪನ್ಪುನ ಒಂಜಿ ಪ್ರಶ್ನೆ ಈ ಕವಿತೆದ ಗೊಂಚಿಲಿಗೆ ಕೊಡ್ತಿನ ಈ ಪುದರನು ಆ ನೆಲೆಟ್ಟು ತೂನೋಡಿ ಅವು ಒಂಜರ್ಥುಡು ಮಸ್ತ್ ಒಂಜಿ ಪ್ರಾತಿನಿಧಿಕ ಕವನ ಆಂಡನ ಪುಷ ಈ ತೋರ್ತುಗಿ ನಿಕುಲಾರ್ನ ರೆಡ್ಡು ಕವಿತೆಲೇನು ಕೇಂಡರು. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷೆ ಶಕುಂತಲಾ ಟಿ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಒಟ್ಟೊತ್ತು ಬರ್ತದೆ ಉಲೈದಾದ ಉಂಟನ್ನು ತೂಸಿಸಿ ಅಂಚಾಯಿಟ್ಟು ಅಂತೂ ಕೈಕುಂಟುಲ ಆಟಿಲ್ಲ ನಿಜವಾದಲ ಪುಂಜನ ಹಾಕಲೇನ ಪೂರ್ತಿ ದಯಪಂಡ ಆಟಿ ಎಂಕೆಲ್ಲ ಗೊತ್ತುಂಡು ಅಟ್ಟಾಡಿಟ್ಟುದೆಲ್ಲ ಗೊತ್ತುಂಡು ಮನೆಗೂ ಕುಂಟು ಕಟ್ಟುದೆಲ್ಲ ಗೊತ್ತುಂಡು ಅಂಚನೆ ಪುಂಜವಾಯಿನಾಲೆಗೆ ಕೈಕುಂಟು ಬರ್ತದೆಲ್ಲ ಗೊತ್ತುಂಡು ಅಂಚಿನ ಒಂಜಿ ನಾಡ್ದು ಬರೆತಿನ ದೇವಿಕಾಗೆ ಸುರೋಟೊಂಜಿ ಅಭಿನಂದನೆ. ಕೃತಿಯ ಲೇಖಕಿ ದೇವಿಕಾ ನಾಗೇಶ್, ಸಾಹಿತಿ ಚಂದ್ರಕಲಾ ನಂತ ಅವರ ಮಾತನಾಡಿದರು. ಆಕೃತಿದ ವಿಷಯ ನಮ್ಮ ಹೆಚ್ಚು ಪಾತೆರಡಲ್ಲಿ ಯಾರು ಒವೇ ಕೇಳಿಸೋಕು ಕೈ ಪಾಡಿಯರಡ ಆ ಪುಸ್ತಕ ನಿಜವಾದ ಭಾರಿ ಶೋಕುಡು ಅವು ಪಿದಾಯ ಬರ್ಕೊಂಡು ಸ್ಪೆಷಲಿ ಅರೆನೊಟ್ಟಿಗೆ ನಮ್ಮ ದಾಲ ಹೆಚ್ಚು ವ್ಯವಹಾರ ಮಲ್ಪಡೊಂದಿಜ್ಜಿ ಸರ್ ಇಂಚಪುರ ಉಂಡು ಒಂದು ಪಂಡಾಂಡು ಆರು ಪೂರ ರೀತಿಡು ಮುಖ ಪುಟ್ಟೊಡ್ದು ಬಂದಿನ ಇಡೀ ಪುಸ್ತಕದ ಪ್ರತಿ ಒಂಜಿ ಅಂದೋಡ್ಲ ಭಾರಿ ಶೋಕುಡು ಶ್ರದ್ಧೆಡ ಆರು ಮಲ್ಪೇರು ಅರೆ ನಮ್ಮಪ್ಪ ಕನ್ನಡ ಪಂಡಿತರು ನಮ್ಮನ್ನು ಕನ್ನಡಿಗರನ್ನಾಗಿ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ಹೇಗೆ ಎಲ್ಲ ಮನೆಗಳಲ್ಲಿ ಇಂಗ್ಲೀಷ್ ಇದೆಯೋ ಹಾಗೆ ಆ ದಿವಸ ಕನ್ನಡ. ಆದರೆ ಆ ಉದ್ದೇಶದಿಂದ ಮಾಡಿದ್ದಲ್ಲ. ನನ್ನ ಅಮ್ಮನಿಗೆ ತುಳು ಮಾತನಾಡೋದೆಲ್ಲ ನೀವು ಗಮನಿಸಿರ್ಬೋದು. ನಮ್ಮ ಅನೇಕ ಹಿರಿಯರು ಶಾಲೆಗಳನ್ನು ಬಿಟ್ಟು ಮನೆಯಲ್ಲಿ ಕೂತಿದ್ದಾರೆ.
ಯಾಕೆಂದರೆ ಮಾಸ್ಟರ್ ಪೆಟ್ಟು ತಿಂದು. ಯಾಕೆ ಅಂತ ಹೇಳಿದರೆ ಅಕಾರ ಬರುವುದಿಲ್ಲ, ಹಕಾರ ಬರುವುದಿಲ್ಲ, ಅಥವಾ ನಕಾರ ಬರುವುದಿಲ್ಲ, ನಕಾರ ಬರುವುದಿಲ್ಲ, ಲಕಾರ ಬರುವುದಿಲ್ಲ, ಲಕಾರ ಬರುವುದಿಲ್ಲ. ಅದನ್ನು ಸರಿಯಾಗಿ ಉಚ್ಚಾರ ಮಾಡದಿದ್ದು ನೀನು ಕಲಿತು ಯಾವ ಉದ್ಧಾರ ಮಾಡಲಿಕ್ಕುಂಟು ದೇಶ ಅಂತೇಳಿ 4 ಪೆಟ್ಟು ಕೊಟ್ಟರೆ ಮತ್ತೆ ಮರು ದಿವಸ ಶಾಲೆ ಇಲ್ಲ. ನಮ್ಮ ಎಷ್ಟೋ ಹಿರಿಯರು ಮಾಡಿದ್ದು ಅದನ್ನೇ. ಆದ್ದರಿಂದ ಅದಕ್ಕೆ ನಮಗೆ ತುಳು ಬೇಕು. ನಾವು ಕೇಳ್ತಾ ಇರೋದು ಈಗ ನಮಗೆ ತುಳು ಭಾಷೆ 8ನೇ ಪರಿಚಯದಕ್ಕೆ ಬೇಕು ಎನ್ನುವುದು. ಬಹುಶಃ ಇನ್ನು ಮುಂದೆಯೂ ಅಂತ ಎಷ್ಟೋ ಮಕ್ಕಳಿದ್ದಾರೆ, ಪೆಟ್ಟು ತಿಂದು ಶಾಲೆ ತಪ್ಪಿಸಿಕೊಂಡು ಇನ್ನೆಲ್ಲಿಯೋ ತಿರುಗಾಡಿ ಸಂಜೆ ಮನೆಗೆ ಹೋಗೋರು ಈಗಲೂ ಕೂಡ ಇರ್ಬೋದು. ಆದರೆ ಈಗ ಪೆಟ್ಟು ಕೊಡಬಾರ್ದು ಅಂತ ನಾವು ಕೇಳ್ತಾ ಇದ್ದೇವೆ. ಆದರೆ ಪತ್ರಿಕೆಯಲ್ಲಿ ಬರುವ ಕೆಲವು ಘಟನೆಗಳನ್ನು ನೋಡಿದರೆ ಗೊತ್ತಿಲ್ಲ. ಧನಲಕ್ಷ್ಮಿ ಗಟ್ಟಿ, ಶೀಲಾ ಶೆಟ್ಟಿ, ರತ್ನಾವತಿ ಜೇಬೈಕಾಡಿ, ಸೌಮ್ಯ ಪ್ರವೀಣ್ ಅವರು ಕವನ ಸಂಕಲನದ ಕವಿತೆಗಳಿಗೆ ರಾಗ ಸಂಯೋಜಿಸಿ ಹಾಡಿದ್ರು. ಅಜ ಪೊಡಿತ್ತೆ ನಮ ಆಹಾ ಅಜ ಪೊಡಿತ್ತೆ ನಮ, ಅಜ ಪೊಡಿತ್ತೆ ನಮ ಆಹಾ ಅಜ ಪೊಡಿತ್ತೆ ನಮ, ಅಪ್ಪೆಲ್ಲದ ಬೆಪ್ಪು ಕುರ್ಪಿಂಚಿ ಉರುಕರು ಕಡಲೆ ರುಮು ರುಮು ಬೀಜುನ ಗಾಳಿದಲೆಪ್ಪುಗು ಉರುಕರು ಕಡಲೆ ಬಡವೆ ಮಲ್ಲಾಯಿ ಕಳುವೆ ಸುಬಗೆಂದೆ ಬಡವು ಬಾಜಲು ಮದತ್ ಪುಣಪಿದಾಯಿ ದಿಯೇರೆ ಪಣಿಕಡಿಯರೆ ಕಾಪು ನಾನಾಲೆ ಉತ್ತ ಪಾಡದು, ಬಡವು ಬಾಜಲು ಮದತ್ ಪುಣಪಿದಾಯಿ ದಿಯೇರೆ ಪಣಿಕಡಿಯರೆ ಕಾಪು ನಾನಾಲೆ ಉತ್ತ ಮಲ್ತದು. ರೂಪಕಲಾ ಆಳ್ವ ಕಾರ್ಯಕ್ರಮ ನಿರೂಪಿಸಿದ್ರು. ಆಕೃತಿಯ ಆಶಯ ಪ್ರಕಾಶನದ ಕಲ್ಲೂರು ನಾಗೇಶ್ ಸ್ವಾಗತಿಸಿದ್ರು. ಯಶೋಧ ಮೋಹನ್ ಧನ್ಯವಾದ ಸಲ್ಲಿಸಿದ್ರು. ಸಂಗೀತ ಸಾಧಕಿ ಜಯಲಕ್ಷ್ಮಿ ಶಾಸ್ತ್ರಿ ಅವರನ್ನು ಸನ್ಮಾನಿಸಲಾಯಿತು. ಲಕ್ಷ್ಮಿ ಎಸ್ ಶಾಸ್ತ್ರಿ ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಸಂಗೀತವನ್ನು ಸಂಪತ್ತೆಂದು ಭಾವಿಸಿ ಅದನ್ನು ಸಮಾಜಕ್ಕೆ ಧಾರೆ ಎರೆದ ತಾವು ಸಂಗೀತದ ಬಹುಮುಖಿ ಸಾಧಕರು. ಶ್ರೀ ಎಸ್ ಕೆ ಸುಂದರರಾಜ್ ಮತ್ತು ಶ್ರೀ ಎಂ ಶ್ರೀನಾಥ್ ಮರಾಠೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕ್ಯಾಲಿಕಟ್ ಶ್ರೀಮತಿ ವನಜಾ ರಾಜನ್ ಅವರಿಂದ ವೀಣಾವಾದನ, ಪಂಡಿತ್ ರವಿ ಕಿರಣ್ ಮಣಿಪಾಲ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ ಸಂಗೀತ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.